ನಮಸ್ಕಾರ, ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರ ಎಂದು ಕೂಡಲೇ ಜ್ಞಾಪಕಕ್ಕೆ ಬರುವುದು 5 ಯೋಜನೆ. ಅದರಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಕೆಯಾಗಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಖಾತೆಗೆ ಜಮಾ ಆಗುತ್ತದೆ? ಗೃಹಲಕ್ಷ್ಮಿ ಯೋಜನೆ ಇದು ನಿಜಾನ ಅಥವಾ ಸುಳ್ಳ? ಸಿದ್ದರಾಮಯ್ಯ ಹೇಳಿದ ಪ್ರಕಾರ 15ನೇ ತಾರೀಕು ಹಣ ಜಮಾ ಆಗುತ್ತದೆ. ಆದರೆ ಈಗ ಡಿಕೆ ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಕೇಳೋಣ. ನೋಡಿ, ಗೃಹಲಕ್ಷ್ಮಿ ಯೋಜನೆ ಸರ್ಕಾರ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. 1,05,000 ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಇವತ್ತಿಗೆ ಇನ್ನ ಸ್ವಲ್ಪ ಟೈಮ್ ಇದೆ, ಇದು ಮುಂದುವರ್ಸ್ಕೊಂಡು ಹೋಗ್ತದೆ. ನಾವೇನು ಇದಕ್ಕೆ ಒತ್ತಡ ಏನು ಮಾಡ್ತಾ ಇಲ್ಲ. ಅವ್ರು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ನಾನು ಪ್ರಿಯಾಂಕಾ ಖರ್ಗೆ ಅವರು, ನಮ್ಮ ಕೃಷ್ಣ ಬೈರೇಗೌಡರು, ನಾನು, ನಮ್ಮ ರಹೀಮ್ ಖಾನ್ ರವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಾವೆಲ್ಲ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಎಲ್ಲ ಸಭೆಗಳನ್ನು ಮಾಡಿದ್ದೇವೆ. ಸೊ ಮುಖ್ಯಮಂತ್ರಿಗಳು 20ನೇ ತಾರೀಕು ಅಂತ ಫಿಕ್ಸ್ ಆಗಿತ್ತು. ಎಲ್ಲರಿಗೂ 20ನೇ ತಾರೀಕು ಅಂತ ಲೆಟರ್ ಬರೆದಿದ್ದು. ಈಗ ಕೆಲವರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಭಾನುವಾರ ಫಿಕ್ಸ್ ಮಾಡಿದ್ದೀವಿ. ಭಾನುವಾರ 27ನೇ ತಾರೀಕು. ಯಾಕೆಂದ್ರೆ ಕೆಲವು ಜಾಗದಲ್ಲಿ ಈ ಶಾಲೆಗಳಿಗೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ. ಮಳೆಗಳು ಇದೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಭಾನುವಾರ ಮಾಡಬೇಕು ಅಂತ ಇವತ್ತು ಕ್ಯಾಬಿನೆಟ್ ಅಲ್ಲೆಲ್ಲ ಕೆಲವೆಲ್ಲ ಸಲಹೆ ಬಂತು. ಆ ಪ್ರಕಾರ 20 ಬದಲು 27 ಮಾಡ್ತಾ ಇದೀವಿ ಭಾನುವಾರ. ಸೊ ಅದಕ್ಕೆ ಕೆಲವು ಕಡೆ ಸಮುದಾಯ ಭವನ ತೆಗೆದುಕೊಳ್ಳಿ, ಕೆಲವು ಕಡೆ ಶಾಲೆಗಳು ತೆಗೆದುಕೊಳ್ಳಿ, ಕಾಲೇಜ್ ಪ್ರೊಮಿಸಸ್ಗಳು ತೆಗೆದುಕೊಳ್ಳಿ, ಆ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಅನ್ನೋ ದೃಷ್ಟಿಯಿಂದ 27ಕ್ಕೆ ಮಾಡಿದ್ದೇವೆ. 27ನೇ ತಾರೀಕಿಗೆ ಈ ತಿಂಗಳು ದುಡ್ಡು ಅವರೆಲ್ಲರ ಅಕೌಂಟ್ಗೆ ಹೋಗ್ತದೆ. ಸೊ ಎಲ್ಲ ಪಂಚಾಯತಿಗೂ ಕೂಡ ಒಬ್ಬೊಬ್ಬರ ನೋಡಲ್ ಆಫೀಸರ್ ಹಾಕಿದೀವಿ. ಎಲ್ಲ ಒಂದೊಂದು ವಾರ್ಡಲ್ಲೂ ಕೂಡ ಕಾರ್ಯಕ್ರಮ ನಡೀತದೆ. ಇದು ಬಹಳ ವಿನೂತನವಾದಂತಹ ಕಾರ್ಯಕ್ರಮ. ನೇರವಾಗಿ ಝೂಮ್ ಅಲ್ಲೂ ಒಂದು ಪ್ರಸಾರ ಇರ್ತದೆ. ಆ ಕಡೆಯಿಂದ ಈ ಕಡೆಗೆ ಅವ್ರು ಯಾರು ಇರ್ತಾರೆ ಅಂತೇಳಿ ಯಾರ ಹತ್ರ ಬೇಕಾದ್ರೂ ಮಾತಾಡಬಹುದು. ಅಲ್ಲಿ ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಾರೆ ಅದನ್ನು ಕೂಡ ಮಾಡ್ತಾರೆ. ಮತ್ತು ಈ ಕಡೆಯಿಂದ ಏನು ಕಾರ್ಯಕ್ರಮ ಇದೆ ಅದನ್ನು ಕೂಡ ನೇರ ಪ್ರಸಾರ ಆಗುವಂತ ಒಂದು ಕಾರ್ಯಕ್ರಮ. ಎಲ್ಲ ಹೆಣ್ಮಕ್ಳು ಬಹಳ ಸಂಭ್ರಮದಿಂದ ಅವರ ಮನೆ ಬಾಗಿಲುಗಳಲ್ಲಿ ಗೃಹಲಕ್ಷ್ಮಿ ಯಾರು ತೆಗೆದುಕೊಳ್ತಾ ಇದ್ದಾರೆ ಅವ್ರ ಮನೆ ಮುಂದೆ ರಂಗೋಲಿ ಹಾಕೊಂಡು ಬಹಳ ಸಂತೋಷದಿಂದ ಸಂಭ್ರಮ ಆಚರಣೆ ಮಾಡೋಂಥ ಕೆಲಸ ಇವತ್ತು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಸೊ ಎಲ್ಲ ಸರ್ಕಾರದ ಎಲ್ಲ ಇಲಾಖೆಯ ಪಿಡಿಒಗಳು, ಅಂಗನವಾಡಿಯವರು, ಆಶಾ ಕಾರ್ಯಕರ್ತರು, ನೀರ್ಗಂಟಿಯವರು ಯಾರೇ ಇದ್ರೂ ಕೂಡ ಪಂಚಾಯತಿ ಆಫೀಸ್ ಸ್ಟಾಫ್ ಎಲ್ಲರೂ ಸೇರಿ ಮಾಡ್ತಾರೆ ಪಕ್ಷಾತೀತವಾಗಿ. ಇದು ಪಕ್ಷ ಇಲ್ಲ, ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಸು ಆ ಗ್ರಾಮ ಪಂಚಾಯತಿ ಏನೇನು ಕಾರ್ಯಕ್ರಮ ಅವತ್ತಿರ್ತದೆ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ಮುನ್ಸಿಪಲ್ ಕೌನ್ಸಿಲರ್ಗಳು ಅವ್ರವ್ರ ವಾರ್ಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. MLAಗಳು ಅವ್ರ ಕ್ಷೇತ್ರದಲ್ಲಿ ಅಧ್ಯಕ್ಷತೆ ವಹಿಸಬೇಕು. ಅವ್ರಿಗೆ ಎಲ್ಲಿ ಇಷ್ಟ ಇದೆಯೋ ಎಲ್ಲ ಕಡೆನೂ ಅವತ್ತು ಕಾರ್ಯಕ್ರಮ ಏನು ನಡೀತದೆ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡೋಂಥ ವ್ಯವಸ್ಥೆ ಮಾಡ್ತಾ ಇದೀವಿ.